ಆಗ್ಲಿಕ್ಕೆ ಇಲ್ಲ. ಅದು ಎಷ್ಟು ಕಷ್ಟ ಆಗ್ತದೆ ಅಂತ ನಮಗೆ ಮಾತ್ರ ಗೊತ್ತು. ಯಾವುದು ಕಷ್ಟ ಆಗುವುದಕ್ಕೆ ಇಲ್ಲಿ ಮಹಾರಾಜರಿಲ್ಲ, ನಾನೇ ಮಹಾರಾಜ. ನಾನು ಹೇಳಿದ್ದೇ ನಡೀತದೆ. ಈಗಲಂತೂ ನಾನು ಹೇಳಿದ್ದೆಲ್ಲ ಮಾಡುವವರಿದ್ದಾರೆ. ಆದರೆ ಕಷ್ಟ ಎಷ್ಟು ಅಂತ ನನಗೆ ಮಾತ್ರ ಗೊತ್ತು. ಗಂಡು ಮಕ್ಕಳನ್ನೆಲ್ಲ ಸುರಲೋಕಕ್ಕೆ ಕಳುಹಿಸಿದೆ. ಆದರೆ ಅಲ್ಲಿಂದ ದೇವೇಂದ್ರ ಎಲ್ಲರನ್ನೂ ಮೋಸದಲ್ಲಿ ಕೊಂದು ಹಾಕಿದ. ಏನು ಮಾಡುವುದು, ಏನು ಕತೆ ಎನ್ನುವಂತಹ ಚಿಂತೆಯಲ್ಲಿದ್ದಾಗ ಮಗಳು ಮಾಲಿನಿ ಬಂದು ಹೇಳಿದ್ರು. ಹೌದು, ಅವಳಿಗೂ ಇದು ಹೊಸ ಅನುಭವ. ಹೋಗಿದ್ದಾಳೆ, ಏನನ್ನಾದರೂ ಸಾಧಿಸಿ ಬರ್ತೇನೆ ಎನ್ನುವ ಹಾಗೆ. ಬರ್ಬೇಕಿತ್ತಲ್ಲ, ಎಲ್ಲಿ ಹೋದ್ರು? ಮಗಳೇ, ನಿನ್ನ ಜೊತೆ ಈ ರೀತಿ ನಿಲ್ತೇನೆ ಎನ್ನುವ ಕಲ್ಪನೆಯೇ ನನಗಿಲ್ಲ. ನಿಮ್ಮನ್ನು ಈ ರೀತಿ ಕಾಣ್ತೇನೆ ಎನ್ನುವಂತಹ ಭರವಸೆ ನನಗಿರಲಿಲ್ಲ. ಯಾಕಂದ್ರೆ ಹೋಗುವಾಗ ದುಃಖದಲ್ಲಿದ್ದವರು ತಾನೇ, ಈಗ ಏನೋ ಒಂದು ಸಂತೋಷದ ಕಳೆ ಮುಖದಲ್ಲಿ ಕಾಣಿಸ್ತಾ ಇದೆ. ಯಾಕೆ ಹೋಗುವಾಗ ನನಗಿತ್ತು ನಿನ್ನಿಂದ ಆದೀತೋ ಇಲ್ಲವೋ. ಆದ್ರೆ ನಿನ್ನ ಗೆಲುವನ್ನು ಕಂಡಾಗ, ನಿನ್ನ ಗೆಲುವಿನ ಕಣ್ಣುಗಳನ್ನು ಕಂಡಾಗ ಏನೋ ಸಾಧಿಸಿ ಬಂದಿದ್ದಿ ಅಂತ ಅರಿವಾಗುತ್ತದೆ. ಹೋದ ಕೆಲಸ ಗಂಡೋ ಹೆಣ್ಣು, ಯಾವುದನ್ನು ಯಾರ್ಯಾರು ಮಾಡಬೇಕೋ ಅವರೇ ಮಾಡ್ಬೇಕಮ್ಮ. ಯಾವುದನ್ನು ಯಾರ್ಯಾರು ಮಾಡಬೇಕು ಅವರೇ ಮಾಡ್ಬೇಕು. ಹೌದು, ಹೇಗೆ ಮಾಡಬೇಕು ಹಾಗೇ ಮಾಡಬೇಕು ಅಮ್ಮ. ಹಾಗೆ ಆಯಿತು. ಅಂದ್ರೆ ನಿಮ್ಮ ಆಶೆ ಈಡೇರಿಸಿಕೊಡುವುದಕ್ಕಾಗಿ ಗೊಂಡಾರಣ್ಯವನ್ನು ಸೇರಿದೆ, ಬ್ರಹ್ಮನ ಕುರಿತಾಗಿ ತಪಸ್ಸನ್ನಾಚರಿಸಿದೆ. ಪ್ರಸನ್ನನಾದ ಬ್ರಹ್ಮದೇವ ವರವನ್ನು ದಯಪಾಲಿಸಿದ. ವರವನ್ನು ಕೊಟ್ಟನು? ಹೌದು. ಏನು ವರವನ್ನು ಕೇಳಿದೆ ನೀನು? ನಾನು ಧುರಧೀರನಾದಂತಹ ಮಗನನ್ನು ಉದರದಲ್ಲಿ ಜನಿಸಬೇಕೆನ್ನುವ ಹಾಗೆ ಕೇಳಿಕೊಂಡಾಗ ತಥಾಸ್ತು ಎನ್ನುವ ಹಾಗೆ ಹೇಳಿದ. ಅಬ್ಬಾ, ಸುದೀರ್ಘ ಕಾಲದಿಂದ ನನ್ನ ಮನಸ್ಸಿನಲ್ಲಿ ತಹತಹಿಸುತ್ತಿದ್ದಂತಹ ನೋವೊಂದು ಈ ಹೊತ್ತಿಗೆ ಪರಿಹಾರವಾಯ್ತಲ್ಲ. ಸಮಾಧಾನ ನನಗುಂಟು. ಏನು, ಯಾರು ಆದರೆ ಹುಟ್ಟುವ ಮಗ ಮಾತ್ರ ಕೋಣನಾಗಿರ್ತಾನೆಂತಮ್ಮ. ಅಯ್ಯೋ ದೇವರೇ, ಅಂತೂ ನಾನಿನ್ನು ಕೋಣನಿಗೆ ಅಜ್ಜಿ ಆಗಬೇಕಾಯ್ತಲ್ಲ. ಅಮ್ಮ, ಇದಕ್ಕೂ ಕಾರಣವಿದೆ. ಏನು? ನಾನು ಮಹಿಷಿ ರೂಪವನ್ನು ಧರಿಸಿ ತಪಸ್ಸನ್ನಾಚರಿಸ್ತಾ ಇದ್ದೆ. ಹತ್ತಿರದಲ್ಲಿ ಇದ್ದಂತಹ ಸುಪಾರ್ಶ್ವಕ ಮುನಿಯಂತೆ, ಅವನೊಬ್ಬ ಹುಚ್ಚ. ನಿನಗೆ ಮುನಿಯ ಪರಿಚಯ ಮೊದಲೇ ಉಂಟು? ಅಲ್ಲ, ಅವನ ಬಗ್ಗೆ ಹೇಳಿದ್ರು ಬ್ರಹ್ಮದೇವರು. ಯಾಕಂದ್ರೆ ನಿಜವನ್ನು ಮರೆಸಿ ನಾನು ಮಹಿಷಿ ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸಿದ್ದಲ್ವಾ. ನೀನು ಅಲ್ಲಿ ಹೋಗಿ ಇನ್ನೊಂದು ವೇಷ ಮಾಡಿದ್ದೆ? ಹೌದು. ನಾನು ಮಹಿಷಿ ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸಿದ್ದು ಅವನಿಗೆ ನೋಡುವುದಕ್ಕಾಗ್ಲಿಲ್ಲ. ಒಂದು ವೇಳೆ ಚಂದದ ಹುಡುಗಿ ಬರ್ತಿದ್ರೆ ಏನಾಗ್ತಿತ್ತೋ ಏನೋ ಅವನಿಗೆ. ಹಾಗಂತೂ ನಿನ್ನ ವೇಷವನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ಏನು ಮಾಡಿದ? ಹಾಗಾಗಿ ಅವ ಶಾಪ ಕೊಟ್ಟದ್ದಂತೆ ನನಗೆ ಬ್ರಹ್ಮದೇವರು ಹೇಳಿದ್ರು. ಏನು ಅಂತ ಶಾಪ ಕೊಟ್ಟ? ಮಹಿಷಿ ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸಿದಂತಹ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟದಿ ಎನ್ನುವ ಹಾಗೆ. ಅಯ್ಯೋ, ನಿನ್ನನ್ನೇ ಎತ್ತಿಕೊಳ್ಳುವುದಕ್ಕೆ ಕಷ್ಟಪಟ್ಟವಳು ನಾನು. ಇನ್ನು ಆ ಕೋಣನನ್ನು ಎತ್ತಿಕೊಳ್ಳುವುದು ಹೇಗೆ, ಮುದ್ದಾಡುವುದು ಹೇಗೆ? ಅಮ್ಮ, ಏನು ನೀವು ಕೋಣನಿಗೆ ಅಜ್ಜಿ ಆಗ್ಬೇಕಿದ್ರೆ ಮೊದಲು ನಾನು ತಾಯಿ ಆಗಬೇಡ. ಹೌದು, ತಾಯಿ ಆಗಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಯೋಚಿಸಬೇಕಾದವಳು ನಾನೇ. ನೀನು ತಾಯಿ ಆಗಬೇಕಾಗುದು ಯಾವಾಗ, ಏನು ಎನ್ನುವ ಹಾಗೆ. ಕೋಣನಾಗೆ ಹುಡ್ತಾನು ಅಂತಂದ್ರೆ ಬೇರೆ ಏನಾದ್ರೂ ಹೇಳಿದ್ರ? 3 ಲೋಕವನ್ನು ಜಯಿಸ್ತಾನಂತೆ. 3 ಲೋಕವನ್ನು ಧೀರನಾಗ್ತಾನಂತೆ. ಕೋಣನಾದ್ರೂ ಆತ ಜಾಣನಾಗುತ್ತಾನೆ, ರಣಧೀರನಾಗುತ್ತಾನೆ, ಗಂಭೀರನಾಗುತ್ತಾನೆ. ಇರಲಿ, ಆ ನಿಟ್ಟಿನಲ್ಲಿ ನಮಗೆ ಸಮಾಧಾನ ಉಂಟು. ಮಗಳೇ, ಬದುಕಿಗೆ ಬಣ್ಣವಿದೆ ಹೊರತು ಬಣ್ಣಕ್ಕೆ ಬದುಕಿಲ್ಲ ಮಗಳೇ. ಅದು ಹೇಗೋ ಒಂದು ಹೋಗುವುದೇ ಬಿಡು. ಹಾಗಂತ ಬದುಕಿನ ಬಣ್ಣವನ್ನೊಂದು ನಿರೂಪಿಸಿ ಬಂದೇ ಅಲ್ಲ ಬ್ರಹ್ಮದೇವರ ಬಳಿ. ತುಂಬಾ ತಪಸ್ಸು ಮಾಡಿ ತುಂಬಾ ಆಯಸ್ಸಾಗಿರ್ಬೋದು. ಈಗ ಸ್ವಲ್ಪ ನನ್ನ ಬಣ್ಣವೇ ಬದಲಾಗಿದೆ. ಹೌದು, ಅದು ಪೂರ್ತಿ ಬದಲಾಗದ ಬದಲು ಒಳಗೆ ಹೋಗಿ ವಿಶ್ರಾಂತಿ. ಅವಳಾಡಿದಂತಹ ಒಂದು ಮಾತನ್ನು ನಾನು ಯೋಚಿಸಲೇಬೇಕು ಈ ಹೊತ್ತಿಗೆ. ನೀವು ಅಜ್ಜಿ ಆಗುವ ಮೊದಲು ನಾನು ತಾಯಿಯಾಗಬೇಕಲ್ವ ಎನ್ನುವ ಹಾಗೆ. ತಾಯಿಯಾಗಬೇಕು ಅಂತಿದ್ರೆ ಅವಳಿಗೆ ಮದುವೆ ಆಗಬೇಕಲ್ಲ. ಮದುವೆ ಆಗಬೇಕು ಅಂತಾದ್ರೆ ಗಂಡು ಬೇಕಲ್ವ. ಗಂಡು ಬೇಕು ಅಂತಾದ್ರೆ ಹುಡುಕ್ಬೇಕಲ್ವ. ನೀವೆಂತ ಹೇಳುದು? ಅದೆಲ್ಲ ಬೇಡ. ನಿಮಗೆ ತಿರುಗಾಟ ಎಷ್ಟಾಯ್ತು? ತಿರುಗಾಟದಲ್ಲಿ ಒಂದೊಂದು ನೋಡುವುದಿಲ್ವಾ ನೀವು? ನಿಮಗೆಲ್ಲ ಕೊಡುವುದೇ ಇಲ್ಲ ನಾನು. ಮತ್ತೆ ಯಾರಿಗೆ ಕೊಡುವುದು ಅಂತ ಯೋಚನೆ ಅವರಿಗೆಲ್ಲ ಆಗ್ಲಿಕ್ಕೆ ಇಲ್ಲಪ್ಪ. ಅವರು ಬ್ರಾಹ್ಮಣರಲ್ಲ. ನಮ್ಮದು ರಾಕ್ಷಸರದೆಲ್ಲ ಅವ್ರದ್ದು ಆಗ್ಲಿಕ್ಕೆ ಇಲ್ಲ. ಬೇಡ. ಯೋಚಿಸುವಾಗ ಗೊತ್ತಾಯ್ತು ನನಗೆ, ಒಬ್ಬ ಇದ್ದಾನಂತೆ. ಹೌದು, ಅವನೇ ನಿರೀಕ್ಷೆಯಲ್ಲೇ ಇರುವುದು ನಾನು.
ವಿಚಾರವನ್ನು ಕೇಳಿದ್ದೇನೆ ನಾನು. ಹೌದಾ? ಯಾವುದನ್ನಾದರೂ ಕೂಡ ಸಮರ್ಥವಾಗಿ ನಿರ್ವಹಿಸಬಲ್ಲವನಂತ, ಹೇಗಾದರೂ ಮಾಡಿ ಎಲ್ಲವನ್ನೂ ಗೆಲ್ಲಬಲ್ಲಂತಹ ಸಾಮರ್ಥ್ಯ ಉಳ್ಳವನಂತ. ಪಾತಾಳ ಲೋಕದಲ್ಲಿದ್ದಾನಂತೆ, ವಿದ್ಯುನ್ಮಾಲಿಯಂತೆ. ದೂತನ ಮೂಲಕ ಓಲೆಯೊಂದನ್ನು ಕಳಿಸ್ತೇನೆ, ನಿರೀಕ್ಷೆಯಲ್ಲಿರ್ತೇನೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.